ರಕ್ಷಣಾ ವೇದಿಕೆ ತಾಪನೆ ಅದು ಬರ್ಪನ ಡಿಸೆಂಬರ್ಗೆ 10 ವರ್ಷದಿಂಜನಲೆ ಕೊಡು ತವಳ ಉತ್ಸವ ನಡಪಾಯರೆ ನಿಗಂಟು ಮಲ್ದಲು ತವಳ ಉತ್ಸವಗೂ ಗುರ್ತುಮೋರ ಕಡಪುಡದು ಕೊರೋಲಿಯಿಂದ ಭಾಸ್ಕರ ಕಾಸರಗೋಡು ಪಂತೀರು ತುಳುನಾಡ ರಕ್ಷಣಾ ವೇದಿಕೆದ ಕಾಸರಗೋಡು ಘಟಕದ ಭಾಸ್ಕರ ಕಾಸರಗೋಡು ಸೋಮವಾರ ಕೂಡಲದ ಪತ್ರಿಕಾ ಭವನೋಡು ಸುದ್ದಿಕೂಟೋಡು ಪಾತಿರ್ದು ಯೋಗೀಶ್ ಶೆಟ್ಟಿ ಜಪ್ಪು ದುಂಬಾಳ್ತೇಳು 2008 ತುಳುನಾಡ ರಕ್ಷಣಾ ವೇದಿಕೆ ತಾಪನೆ ಅದು ಬರ್ಪನ ಡಿಸೆಂಬರ್ಗೆ 10 ವರ್ಷದಿಂಜಲು ಕುಡ್ಲದಾಪುರ ಭವನೋಡು ಅಪಗ ತವಳೋತ್ಸವ ಪುದರ್ಡ್ ದಶಮಾನೋತ್ಸವ ಆಚರಣೆ ಮಲ್ಪುವ ತುಳುವೇರಿನ ಸಮ್ಮೇಳನ ತುಳು ಸಂಸ್ಕೃತಿದ ಮೆರವಣಿಗೆ ಬೇತೆ ಬೇತೆ ಕೂಟ ತವಳವ ಪ್ರಶಸ್ತಿ ಸಿನಿಮಾ ಪರ್ಬ ವಿದ್ಯಾರ್ಥಿ ಸಮ್ಮೇಳನ ಇಂಚ ಕಾರ್ಯಕ್ರಮದಿ ಒಂದುಂಡು ತವಳೋತ್ಸವಗೂ ಗುರ್ತಮೋರಗೂ ಸಾರ್ವಜನಿಕರ ಅರ್ಜಿಲೆ ಇದೆ ಅಕ್ಟೋಬರ್ 5 ತಗುಲಾಯಿ ಗುರ್ತಮೋರನು ತುಳುನಾಡ ರಕ್ಷಣಾ ವೇದಿಕೆ C38 ಮೂಜನೆ ಮಾಳಿಗೆ ಅಲ್ ರಹಬಾ ಪ್ಲಾಜಾ ನೆಲ್ಲಿಕಾಯಿ ಮಾರ್ಗ ಸ್ಟೇಟ್ ಬ್ಯಾಂಕ್ ಕುಡ್ಲ 575001 ಈ ಪುರಪ್ಪುಗು ಕಡಪುಡ್ದು ಕೊರೋಲಿಯಿಂದ ಪಂಡೀರು ಪ್ರಧಾನ ಕಾರ್ಯಂತಿರ ಪ್ರಶಾಂತ್ ಭಟ್ ಕಡಬ ಆನಂದ್ ಅಮೀನ್ ಜ್ಯೋತಿಕಾ ಜೈನ್ ಅಬ್ದುಲ್ ರಶೀದ್ ಸುದ್ದಿಕೂಟೊಡಿತ್ತೇರು ತುಳುನಾಡ ರಕ್ಷಣಾ ವೇದಿಕೆ ಕಳೆದ 10 ವರ್ಷಗಳಲ್ಲಿ ಸಾಮಾಜಿಕ ಹೋರಾಟಗಳನ್ನು ಸುಮಾರು 450ಕ್ಕಿಂತಲೂ ಮಿಕ್ಕಿದಂತಹ ಸಾಮಾಜಿಕ ಹೋರಾಟಗಳನ್ನು ಮಾಡಿದೆ. ಆದರೆ ಯಾವುದೇ ಬೃಹತ್ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಉತ್ಸವಗಳನ್ನು ಮಾಡಿದ್ದಿಲ್ಲ. ಆದರೆ ದಶಮಾನೋತ್ಸವದ ಈ ಒಂದು ಸಂದರ್ಭದಲ್ಲಿ ಬೃಹತ್ ಮಟ್ಟದ ಒಂದು ಕಾರ್ಯಕ್ರಮವನ್ನು ಮಾಡಬೇಕೆಂಬಂತಹ ಉದ್ದೇಶದಿಂದ ತವಳೋತ್ಸವ ಎಂಬ ಹೆಸರಿನಲ್ಲಿ ತುಳುನಾಡ ರಕ್ಷಣಾ ವೇದಿಕೆ ತನ್ನ ದಶಮಾನೋತ್ಸವವನ್ನು ಡಿಸೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ದಿನಾಂಕವನ್ನು ನಾವು ಪ್ರಕಟಿಸ್ತಾ ಇದ್ದೇವೆ. ಡಿಸೆಂಬರ್ ತಿಂಗಳ ಕೊನೆಯ ವಾರ ಮಂಗಳೂರು ನಗರದ ಹೃದಯ ಭಾಗವಾದಂತಹ ಪುರಭವನದಲ್ಲಿ ಪೂರ್ಣ ವ್ಯಾಪ್ತಿಯಲ್ಲಿ ಬೃಹತ್ ಮಟ್ಟದ ತವಳೋತ್ಸವ ವಿಶ್ವ ತುಳುವರ ಸಮ್ಮಿಲನ ಎಂಬ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ.